ಸರ್ಕಾರದ ಜನವಿರೋಧಿಗೆ ದೇಶದಲ್ಲಿ ಉತ್ತರ ಸಿಗುತ್ತಿದೆ. ರೈತರ ವಿಶ್ವಾಸ ಪಡೆಯದೆ ಕಾನೂನು ಜಾರಿಗೆ ತರಲು ಹೊರಟಿದ್ದಾರೆ. ನೇರವಾಗಿ ರಾಜ್ಯಪಾಲರ ಆದೇಶ ಪಡೆಯುವ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ದಿಕ್ಕು ತಪ್ಪಿದ ಸರ್ಕಾರದಿಂದ ಜನವಿರೋಧಿ ಕೆಲಸವಾಗುತ್ತಿದೆ ಎಂದು ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನರ ಗಮನಕ್ಕೆ ತಾರದೆ ಕಾನೂನು ತರುವುದು ಸರಿಯಲ್ಲ. ಇನ್ನು ಗೋಹತ್ಯೆ, ಲವ್ ಜಿಹಾದ್ ವಿರುದ್ಧ ಕಾನೂನು ತರಲು ರಾಜ್ಯ ಸರ್ಕಾರ ಹೊರಟಿದೆ. ಪ್ರಪಂಚದಲ್ಲಿ ಇಲ್ಲದೇ ಇರುವ ಲವ್ ಜಿಹಾದ್ಗೂ ಕಾನೂನು ತರಲು ಹೊರಟಿದ್ದಾರೆ ಎನ್ನುವುದು ವಿಪರ್ಯಾಸ. ಲವ್ ಜಿಹಾದ್ ಕಾಯ್ದೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತಾ? ಇದರಿಂದ ದೇಶದಲ್ಲಿ ಆರ್ಥಿಕ ಸ್ವಾವಲಂಬನೆಯಾಗುತ್ತಾ ಎಂದು ಪ್ರಶ್ನಿಸಿದ ಐವನ್, ಗೋಹತ್ಯೆಗೆ ಭಾರತದಲ್ಲಿ ಈಗಾಗಲೇ ಕಾನೂನು ಜಾರಿಯಿದೆ. ಇರುವ ಕಾನೂನಿನಲ್ಲಿ ಯಾವ ರೀತಿ ಪಾಲಿಸಲಾಗಿದೆ? ಗೋವಾದಲ್ಲಿ ಬಿಜೆಪಿ ಸರ್ಕಾರವಿದ್ರೂ ಗೋಹತ್ಯೆ ನಿಷೇಧ ಏಕಿಲ್ಲ. ಕಾನೂನಿನಿಂದ ಗೋಮಾಂಸ ರಫ್ತು ಕಡಿಮೆಯಾಗುತ್ತಾ? ದಾರಿ ತಪ್ಪಿದ ಗೊತ್ತು ಗುರಿಯಿಲ್ಲದ ಸರ್ಕಾರ ರಾಜ್ಯದಲ್ಲಿದೆ. ಅಮಿತ್ ಶಾ ಚುನಾವಣೆಗಾಗಿ ಹೈದರಾಬಾದ್ಗೆ ಹೋಗ್ತಾರೆ. ಆದರೆ ದೆಹಲಿಯಲ್ಲಿರುವ ರೈತರ ಜೊತೆ ಯಾಕಾಗಿ ಮಾತನಾಡುತ್ತಿಲ್ಲ ಎಂದು ಹೇಳಿದರು. ಇನ್ನೂ 2 ಕಾನೂನು ತರ್ತೀವಿ ಅಂತ ಹೇಳಿದೆ. ಅದು ಒಂದು ಗೋಹತ್ಯೆ ಕಾನೂನಿಗೆ 1964 ಕೌ ಸ್ಲಾಟರಿಂಗ್ ಆಕ್ಟ್ಗೆ ತಿದ್ದುಪಡಿ ತರ್ತೀವಿ. ಇನ್ನು ಈ ಪ್ರಪಂಚದಲ್ಲೇ ಇಲ್ಲದ ಇನ್ನೊಂದು ಕಾನೂನು ಲವ್ ಜಿಹಾದ್ ಕಾನೂನು. ಏನಪ್ಪ ಅದು 2 ಕಾನೂನುಗಳು? ಲವ್ ಜಿಹಾದ್ ಅಂದ್ರೆ ಏನು? ಲವ್ ಜಿಹಾದ್ ಅಂದ್ರೆ ಏನು ನನಗೆ ಅರ್ಥ ಆಗಿದೆ, ನಾನು ವಕೀಲ. ಲವ್ ಜಿಹಾದ್ ಅಂದ್ರೆ ಏನು? ಜಿಹಾದ್ ಶಬ್ದದ ಅರ್ಥ ಏನು? ಲವ್ ಅಂದ್ರೆ ನನಗೆ ಗೊತ್ತಿಲ್ಲ, ಪ್ರೀತಿ ಮಾಡೋದು. ಎಲ್ಲಿಂದ ಶಬ್ದಗಳನ್ನು ತಂದಿರಿ? ಯಾತಕ್ಕಾಗಿ ತಂದ್ರಿ? ಯಾವ ಉದ್ದೇಶದಿಂದ ತಂದ್ರಿ? ಇವ್ರು ಎಕ್ಸ್ಪ್ಲೈನ್. ನೀವು ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಳ್ತೀರಿ. ಬಿಜೆಪಿಯ ಲವ್ ಜಿಹಾದ್ ಕಾನೂನನ್ನು ಜಾರಿಗೆ ತರ್ತೀವಿ. ಬಿಜೆಪಿ ಎಲ್ಲ ನಾಯಕರು ಮಾತಾಡೋದು ಲವ್ ಜಿಹಾದ್ ಬಗ್ಗೆ ಮಾತಾಡ್ತೀವಿ, ಲವ್ ಜಿಹಾದ್ ತರ್ತೀವಿ. ಅದರಿಂದ ಏನೋ ದೇಶ ಉದ್ಧಾರ ಆಗುತ್ತಾ? ಅದರಿಂದ ಜಾಬ್ ಸಿಗ್ತದ? ಬಡವರಿಗೆ ಆರ್ಥಿಕ ಸ್ವಾವಲಂಬನೆ ಆಗ್ತದ? ಅಥವಾ ಗೋಹತ್ಯೆ ಕಾನೂನು ತಂದಿದ್ದರಿಂದ ದೇಶದ ಆರ್ಥಿಕತೆ ಬಲಗೊಳ್ತದ? ಏನಾದರೂ ಉದ್ದೇಶ ಇರಬೇಕಲ್ವಾ? ಯು ಶುಡ್ ಹ್ಯಾವ್ ಎ ಪ್ಲಾನ್ ಫಾರ್ ವಾಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ದಿ ಲಾಸ್. ನೀವು ಕಾನೂನು ತಂದಾಗ ಅದ್ರ ಹಿಂದೆ ಇರುವ ವಿಚಾರಗಳು ಏನು ಅಂತ ಜನರಿಗೆ ಗೊತ್ತು ಮಾಡಬೇಕಾ ಬೇಡ?